ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಸ್ಪಂದನ ವಾಹಿನಿಯ ಆತ್ಮೀಯ ವೀಕ್ಷಕರಿಗೆ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ ಅರ್ಪಿಸಿರುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮ. ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದ ಸಾಧಕಿಯರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ನಮ್ಮೂರ ಜಾಣೆ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿ ಉಡುಪಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಬಹುಮುಖ ಪ್ರತಿಭೆಯನ್ನೊಳಗೊಂಡಂತಹ ಒಂದು ಅದ್ಭುತವಾದ ಕಲಾವಿದೆ ವೀಣಾ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಂಡು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸ್ವಾಗತ ಮೇಡಮ್. ಈಗ ರಂಗೋಲಿ ಎಂಬ ಕಲೆ ಬಹಳ ನಾಜೂಕು ಮತ್ತು ಸೂಕ್ಷ್ಮವಾಗಿರುವಂಥದ್ದು. ಸೊ ಈ ಒಂದು ಕಲೆಯ ಮೇಲೆ ನಿಮಗೆ ಆಸಕ್ತಿ ಯಾವ ರೀತಿಯಲ್ಲಿ ಬಂತು ಅಂತ ಹೇಳಿ. ಆಸಕ್ತಿ ಮೊದಲೆಂತ ಇರಲಿಲ್ಲ, ಮಾಡ್ತಿರ್ಲಿಲ್ಲ. 2018ರಲ್ಲಿ ನನ್ನ ಫ್ರೆಂಡ್ ಒಬ್ಳು ಕಾಲೇಜ್ ಗ್ರೂಪಲ್ಲಿ ಹಾಕಿದ್ಲು ವಾಮನ ಅವತಾರದ ಪೋಸ್ಟ್. ಅದನ್ನು ನೋಡಿ ಇದನ್ನು ರಂಗೋಲಿಯಲ್ಲಿ ಮಾಡಿದರೆ ಹೇಗೆ ಅಂತೇಳಿ ಮನಸ್ಸಾಯಿತು. ಆಮೇಲೆ ಮಾಡಿದೆ. ಸೊ ಈಗ ನೀವು ಪ್ರಾರಂಭಿಸುವಾಗ ಸ್ವಲ್ಪ ತಪ್ಪುಗಳೆಲ್ಲ ಏನಾದ್ರೂ ನಡೆದಿದ್ಯಾ? ತುಂಬಾ ತಪ್ಪಾಗಿದೆ, ನಡೆದಿದೆ. ಸೊ ಅನುಭವಗಳಿವೆ. ಸೊ ನೀವು ಮೊದಲಿಂದಾಗಿ ನೀವು ವಾಮನ ಚಿತ್ರವನ್ನೇ ಪ್ರಾರಂಭಿಸಿದ. ಸೊ ನೀವು ಈಗ ಪ್ರಾರಂಭಿಸುವಾಗ ಈಗ ಯಾವುದೇ ಒಂದು ರಂಗೋಲಿ ಆಗ್ಲಿ ಹೀಗೆ ಬರ್ಬೇಕು ಅಂತ ಹೇಳಿ ಇರ್ತದೆ. ಸೊ ಸಮ್ಟೈಮ್ಸ್ ಅದು ಬಂದಿರುವುದಿಲ್ಲ. ಅಂಥದ್ದೇನಾದ್ರೂ ಅವಘಡಗಳು ನಡೆದಿವೆಯಾ? ಇಲ್ಲ. ಫಸ್ಟ್ಗೆ ಆಗಿತ್ತು. ಫಸ್ಟ್ಗೆ ಫಿಲ್ಮ್ ಆಕ್ಟರ್ಸ್ ಅವ್ರದ್ದೆಲ್ಲ ಮಾಡ್ತಿದ್ದೆ. ಆಮೇಲೆ ನಾವು ಡೆಲ್ಲಿಯಿಂದ ಮಂಗಳೂರಿಗೆ ಟ್ರಾನ್ಸ್ಫರ್ ಆದಮೇಲೆ ಫಸ್ಟಿಗೆ ಇದು ದೈವಾರಾಧನೆದು ಫಸ್ಟ್ ಮಾಡಿದ್ದು. ಇಲ್ಲ, ಅದು ಹೀಗೆ ಆಗ್ಬೇಕಂತ ಎಣಿಸಿದ್ರೆ ಅದು ಹಾಗೆ ಇಷ್ಟರವರೆಗೂ ಹಾಗೆ ಬಂದಿದೆ. ಸೊ ಅದರ ಒಳಗೆ ನೀವು ಆಸಕ್ತಿ ತುಂಬಿಕೊಂಡಿರೋದ್ರಿಂದ ನೀವು ಹೇಗೆ ಅಂದ್ಕೊಂಡಿದ್ದೀರಾ ಹಾಗೆ ಬರ್ತಾ ಇತ್ತು. ಸೊ ಹಾಗೆ ಈಗ ನೀವು ಯಾವುದೇ ಒಬ್ರು ಆರ್ಟಿಸ್ಟ್ ಆಗ್ಲಿ ಒಂದು ಫೇವ್ರೆಟ್ ಆರ್ಟ್ ಅಂತ ಇರುತ್ತೆ. ಸೊ ನೀವು ಮಾಡಿದಂತಹ ರಂಗೋಲಿಯ ಕಲೆಯಲ್ಲಿ ನಿಮ್ಮ ಫೇವ್ರೆಟ್ ರಂಗೋಲಿ ಯಾವುದು? ಕಾಂತಾರ. ಸೊ ತುಂಬಾ ಜನರಿಗೆ ಅದು ಇಷ್ಟ ಕೂಡ ಆಗಿದೆ. ರಿಷಬ್ ಶೆಟ್ಟಿಗೂ ಇಷ್ಟ ಆಯ್ತು. ರಿಷಬ್ ಶೆಟ್ಟಿ ಅವರು ಕೂಡ ನಿಮ್ಮ ಈ ರಂಗೋಲಿ ಕಲೆಯನ್ನ ನೋಡಿ ನಮಸ್ತೆ ಮಾಡಿ ಹೋಗಿದ್ದಾರೆ. ಸೊ ಬೇರೆ ಬೇರೆ ಕಡೆ ಪ್ರದರ್ಶನಗಳನ್ನ ಕೊಡ್ತಾ ಬಂದಿದ್ದೀರಾ ರಂಗೋಲಿ ಕಲೆ? ಇಲ್ಲ, ಮನೆಯಲ್ಲಿ ಮಾತ್ರ. ಸೊ ಈಗ ಕೆಲವೊಂದು ವಾಹಿನಿಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ತಾವು ಪಬ್ಲಿಷ್ ಆಗಿದ್ದೀರಾ. ಅದು ಯಾವ ರೀತಿಯಲ್ಲಿ ಅಂತ? ಅದು ನಾನು ಫೇಸ್ಬುಕ್ ಅಲ್ಲಿ ಹಾಕುವಾಗ ಒಬ್ರು, ಅವ್ರ ಹೆಸರೆಂತ, ಸಹೀಲ್ ರೈ ಅಂತೇಳಿ, ಅವರು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟದ್ದು. ಅವರಿಂದ ಸ್ಟಾರ್ಟ್ ಆಗಿದೆ. ಸೊ ಯಾವ ವಾಹಿನಿಯಲ್ಲಿ ಮೊದಲು? ನಮ್ಮ ಕುಡ್ಲದಲ್ಲಿ ಲೈವ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ? ಆನ್ಲೈನ್, ಆಗ ಕೋವಿಡ್ ಟೈಮಲ್ಲಿ. ಓಕೆ. ಅದರ ನಂತರ ಕೆಲವೊಂದು ನ್ಯೂಸ್ಗಳಲ್ಲಿ ಕೂಡ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದೀರಾ. ಅದು ಯಾವ ಪೇಪರ್ ಅಲ್ಲಿ ಮೇಡಮ್? ಹಿಂದೂ ಡೆಕ್ಕನ್ ಎಲ್ಲ. ಹಿಂದೂ ಡೆಕ್ಕನ್ ಅಲ್ಲಿ. ಸೊ ಅಲ್ಲಿಂದ ಪಬ್ಲಿಷ್ ಆಗ್ತಾ ಬಂದ್ರಿ ಒಂದೊಂದ್ ಕಡೆ. ಸೊ ನೀವು ಇದಕ್ಕಿಂತ ಮೊದಲು ರಂಗೋಲಿ ತರಬೇತಿಯ ನಾವು ಪಡ್ಕೊಂಡಿದ್ರ ಅಥವಾ ಸತತ ನೀವಾಗಿ ಬಂದಿರುವಂತದ್ದು? ಮೇಡಮ್, ಈಗ ನಿಮ್ಗೆ ರಂಗೋಲಿ ಎಂಬ ಕಲೆಯ ಮೇಲೆ ಆಸಕ್ತಿ ಹೇಗೆ ಬಂತು, ಅದರ ಕುರಿತು ತಿಳಿಸಿ. ನಮ್ಮದು ಕಾಲೇಜ್ ಗ್ರೂಪ್ ಉಂಟು, ಪೂರ್ಣಪ್ರಜ್ಞಾ ಕಾಲೇಜ್. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಳು ಗಾಯತ್ರಿ ಹೆಗ್ಡೆ ಅಂತೇಳಿ ವಾಮನ ಅವತಾರದು ಪೋಸ್ಟ್ ಮಾಡಿದೆ ಆ ದಿವಸ, ದೀಪಾವಳಿ 2018ರಲ್ಲಿ. ಅದನ್ನು ನೋಡಿ ಇದನ್ನು ರಂಗೋಲಿಯಲ್ಲಿ ಮಾಡಿದರೆ ಹೇಗೆ ಅಂತೇಳಿ ಇಂಟ್ರೆಸ್ಟ್ ಆಯಿತು, ಮಾಡಿದೆ. ಅದಷ್ಟು ಚಂದ ಬರಲಿಲ್ಲ, ಆದರೆ ಎಲ್ಲರೂ ಎನ್ಕರೇಜ್ ಮಾಡಿದರು, ಮತ್ತೆ ಮಾಡ್ತಾ ಹೋದೆ ನಾನು. ಓಕೆ. ವಾಮನದ ಆದ ನಂತರ ಬೇರೆ ಯಾವ ರೀತಿಯ ರಂಗೋಲಿಯನ್ನು? ಬೇರೆ ಅಮಿತಾಬ್, ರೇಖಾ ಇವ್ರದೆಲ್ಲ ಫಿಲ್ಮ್ ಆಕ್ಟರ್ಸ್ ಅವರ ಬಗ್ಗೆ ಮಾಡ್ತಾ ಬಂದ್ರು. ಸೊ ಅದು ಸ್ಟಾರ್ಟಿಂಗ್ ಮಾಡುವಾಗವೇ ನಿಮ್ಗೆ ಸಕ್ಸಸ್ ಬಂತಾ? ಇಲ್ಲ, ಅಷ್ಟು ಸರಿ ಬರಲಿಲ್ಲ. ನಮ್ಮ ಕ್ಲಾಸ್ಮೇಟ್ಸ್ ಇದು ಮಾಡ್ಲಿಕ್ಕೆ ಹೋಗಿ ಅದು ಅವ್ರ ಹಾಗೆ ಅಲ್ಲ, ಬೇರೆ ಯಾರೋ ಹಾಗೆ ಎಲ್ಲ ಆಗ್ತಿತ್ತು. ಸೊ ಅವಾಗ ನಿಮ್ಗೆ ಬೇಸರ ಏನಾದ್ರೂ ಆಗ್ತಿತ್ತಾ? ಬೇಸರ ಆಗ್ಲಿಲ್ಲ. ಇದನ್ನು ಇನ್ನೂ ಇಂಪ್ರೂವ್ ಮಾಡೋದು ಹೇಗೆ ಅಂತೇಳಿ ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದೆ. ಕಾನ್ಫಿಡೆನ್ಸ್, ಅದೇ ಒಂದೊಂದು ಮಿಸ್ಟೇಕ್ ಈಗಲೂ ಹಾಗೆ, ಇದರಲ್ಲಿ ಇದು ತಪ್ಪಾಗಿದೆ, ಇದು ಈಗಲೂ ನಾನು ಕಂಡು ಹಿಡಿತಾ ಇದ್ದೇನೆ. ಸೊ ಇವಾಗಲೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ನಡೀತಾ ಇರ್ತವೆ. ಆಯ್ತು. ಓಕೆ. ಸೊ ಹಾಗೀಗ ರಂಗೋಲಿ ಅಂತ ಹೇಳಿದ್ರಿ, ನಿಮ್ಗೆ ಫೇವ್ರೆಟ್ ಅಂತ ಹೇಳಿ ಒಂದು ರಂಗೋಲಿ ಅಂತ ಇರುತ್ತೆ. ಸೊ ಇಷ್ಟರ ತನಕದಲ್ಲಿ ಸೊ ನಿಮ್ಮ ಫೇವ್ರೆಟ್ ರಂಗೋಲಿ ಕಲೆ ಯಾವುದು? ಫೇವ್ರೆಟ್ ರಂಗೋಲಿ ಕಾಂತಾರ ಮತ್ತು ಸಾಲು ಮರದ ತಿಮ್ಮಕ್ಕ. ಓಕೆ. ಅದು ನಿಮ್ಗೆ ಯಾಕಷ್ಟು ಇಷ್ಟ ಆಗ್ಲಿಕ್ಕೆ ಕಾರಣ ಏನು? ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಪರ್ಫೆಕ್ಟ್ ಹಾಗೆ ಉಂಟು ನೋಡುವಾಗ. ಮತ್ತೆ ರಿಷಬ್ ಶೆಟ್ರು ಲೈಕ್ ಮಾಡಿದ್ರು. ಸೊ ಎಷ್ಟು ಸಲ ಅದನ್ನ ಪ್ರಾಕ್ಟೀಸ್ ಮಾಡ್ತೀರಿ? ಈಗ ಒಂದು ರಂಗೋಲಿಯನ್ನ ಬಿಡಿಸ್ಬೇಕು ಅಂತ ಅಂದಾಗ ಆಲ್ಮೋಸ್ಟ್ ಎಲ್ಲ ಆರ್ಟ್ಗಳಿಗೂ ಕೂಡ ಪ್ರಾಕ್ಟೀಸ್ ಎಂಬುದು ಮೇನ್ ಆಗಿರುತ್ತೆ. ಸೊ ನೀವು ಯಾವ ರೀತಿಯಲ್ಲಿ ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತೀರಿ?
ಮಾಡ್ತೀರಾ? ಇದು ಪ್ರಾಕ್ಟೀಸ್ ಮಾಡುವಾಗಿಲ್ಲ. ಒಂದು ರಂಗೋಲಿಗೆ 25 ಗಂಟೆ 30 ಗಂಟೆ 35 ಗಂಟೆ ಹಾಗೆ ಹೋಗ್ತದೆ. ಇಲ್ಲಿ ಒಂದು ಮೊಬೈಲಲ್ಲಿ ನೋಡಿ ಅದನ್ನ ಹಾಗೆ ಮಾಡ್ತಾ ಹೋಗುದು, ಪ್ರಾಕ್ಟೀಸ್ ಎಂತ ಮಾಡ್ಲಿಲ್ಲ. ಏನಿಲ್ಲ. ಸೊ ಆ 35 ನಿಮಿಷ ಕೂಡ 35 ಗಂಟೆ. ಓಕೆ, 35 ಗಂಟೆ ನಿಮ್ಗೆ ಅಷ್ಟು ಪೇಷನ್ಸ್ ಹೇಗಿರುತ್ತೆ? ಅಲ್ಲ, ದಿವಸಕ್ಕೆ 5 ಗಂಟೆ ಎಲ್ಲ ಕೆಲಸ ಆದ್ಮೇಲೆ ರಾತ್ರಿ ಶುರು ಮಾಡುದು. ಆಮೇಲೆ ದಿವಸಕ್ಕೆ 5 ಗಂಟೆ ಹಾಗೆ ಮಾಡುದು. ಪೇಷನ್ಸ್ ಅಲ್ಲ, ನಂಗೆ ಇಂಟ್ರೆಸ್ಟ್ ಇರೋದ್ರಿಂದ ಪೇಷನ್ಸ್ ಬರ್ತದೆ ತನ್ನಷ್ಟೇ. ಕೆಲವರಿಗೆ ಈಗ ಒಂದು 5 ನಿಮಿಷ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೂ ಕಷ್ಟ. ಸೊ ಆ ತಾಳ್ಮೆಯನ್ನ ನೀವು ಯಾವ ರೀತಿಯಲ್ಲಿ ಉಪಯೋಗಿಸ್ತೀರಾ? ತಾಳ್ಮೆ, ನಂಗೆ ಅದು ಇಂಟ್ರೆಸ್ಟ್ ಇರೋದ್ರಿಂದ ನಂಗೆ 5 ಗಂಟೆ ಹೋಯ್ತಂತಲೇ ಗೊತ್ತಾಗುದಿಲ್ಲ. 5 ಗಂಟೆ ಆಯ್ತು ಅಂತ ಆಗ್ತದೆ. ಸೊ ಈಗ ಇಷ್ಟು ರಂಗೋಲಿ ಮಾಡಿದಿರಲ್ವಾ, ಅದರಲ್ಲಿ ತುಂಬಾ ಪಬ್ಲಿಷ್ ಆದಂತಹ ರಂಗೋಲಿ ಯಾವುದು? ತುಂಬಾ ಪಬ್ಲಿಷ್ ಮೋದಿ ಅವರದ್ದು ಕಾಂತಾರ ಸುಮಾರಾಗಿದೆ. 2 ಮಾತ್ರ. ಆಮೇಲೆ ಇನ್ನೊಂದು ಕಟೀಲು ದುರ್ಗಾ ಪರಮೇಶ್ವರಿದೊಂದು ಫೇಮಸ್ ಆಗಿತ್ತು ಅಂತ. ಸೊ ಅದು ಯಾವ ರೀತಿಯಲ್ಲಿ ಫೇಮಸ್ ಆಗ್ಲಿಕ್ಕೆ ಕಾರಣ ಏನು? ನಾನು ಸುಮ್ಮನೆ ಫೇಸ್ಬುಕ್ಕಲ್ಲಿ ಹಾಕಿದೆ, ಅದು ನೋಡಿ ಎಲ್ಲ ಶೇರ್ ನಮ್ಮ ಕುಂದಾಪುರ ಅಂತ ಗ್ರೂಪ್, ಶ್ರೀಯುತ ರಾಧಾಕೃಷ್ಣ ಅವರದ್ದು ಫೇಸ್ಬುಕ್ಕಲ್ಲಿ ನಮ್ಮ ಕುಂದಾಪುರ ಗ್ರೂಪ್ ಉಂಟು, ಅದರಲ್ಲಿ ತುಂಬಾ ಜನ ಶೇರ್ ಮಾಡ್ತಾರೆ. ಹಾಗೆ ಅದು ಅಲ್ಲಿಂದ ತುಂಬಾ ಫೇಮಸ್ ಆಯಿತು. ಇವಾಗ್ಲೂ ನಿಮ್ಗೆ ಕರೀತಾರೆ ಕಟೀಲು ದುರ್ಗಾ ಪರಮೇಶ್ವರಿದಾಗಿರ್ಬೋದು ಅಥವಾ ಬೇರೆ ಬೇರೆ ದೇವರುಗಳ ರಂಗೋಲಿಯನ್ನ ಮಾಡ್ಲಿಕ್ಕೆ ಕರೀತಾ ಇರ್ತಾರೆ? ಎಲ್ಲಿಯೂ ನಾನು ಹೋಗ್ಲಿಲ್ಲ ಇಷ್ಟರವರೆಗೆ. ಮನೆಯಲ್ಲೇ ಮಾಡಿ ನೋಡಿ ಖುಷಿ ಪಟ್ಟು ಫೋಟೋ ತೆಗೆದು ಶೇರ್ ಮಾಡಿ ಫೇಸ್ಬುಕ್ ಮೀಡಿಯಾಗಳಲ್ಲಿ ಹಾಕ್ತಾ ಇರ್ತೀರಾ? ಓಕೆ. ಈಗ ನಾವೊಂದು ರಂಗೋಲಿ ಅಂತ ಹೇಳಿ ಹೇಳ್ತೇವೆ. ಸೊ ಅದಕ್ಕೆ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟು ಆ ರಂಗೋಲಿಯನ್ನ ಕಂಪ್ಲೀಟ್ ಮಾಡಿರ್ತೀರಾ. ಸೊ ಅದನ್ನ ತೆಗೆಯುವಾಗ ನಿಮ್ಗೆ ಬೇಸರ ಆಗ್ತದ? ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ. ಇದೆಲ್ಲರೂ ಹೇಳುದು ಈ ಪ್ರಶ್ನೆ ಎಲ್ಲರೂ ಕೇಳ್ತಾರೆ. ಖಂಡಿತ ಬೇಸರ ಆಗುದಿಲ್ಲ. ಯಾಕಂದ್ರೆ ಇದು ತೆಗ್ದಾದ್ಮೇಲೆ ಇನ್ನು ಇದಕ್ಕಿಂತ ಒಳ್ಳೇದು ಮಾಡ್ತೇನೆ ಅಂತ ಎಣಿಸಿ ತೆಗೆದು ಬಿಡ್ತೀರಾ. ಹಾಗೆ. ಓಕೆ. ನಿಮ್ಗೆ ಈ ರಂಗೋಲಿ ಎಂಬ ಕಲೆಯಲ್ಲಿ ಎಷ್ಟು ರೀತಿಯ ಪ್ರಶಸ್ತಿಗಳು ಸನ್ಮಾನಗಳು ಆಗಿವೆ? ಕೆನರಾ ಬ್ಯಾಂಕ್ ಫೌಂಡರ್ ಒಬ್ಬರು ಯೋಗೀಶ್ ಆಚಾರ್ಯ ಅಂತ ಹೇಳಿ, ಅವ್ರದ್ದು ಕೆನರಾ ಬ್ಯಾಂಕ್ MD, ಅವರ ಫೌಂಡರ್ ಇದ್ದು ಮಾಡ್ಲಿಕ್ಕೆ ಹೇಳಿದ್ರು. ಹಾಗೆ ಅವರದ್ದು ಮಾಡಿಕೊಟ್ಟಿದ್ದೆ. ಅವರು ಅಲ್ಲಿ ಸನ್ಮಾನ ಮಾಡಿದ್ರು ಕೆನರಾ ಬ್ಯಾಂಕ್ ಅಲ್ಲಿ. ಓಕೆ. ಇದು ಬಿಟ್ಟು ಬೇರೆ ಏನಾದ್ರೂ ಅಚೀವ್ಮೆಂಟ್ಸ್ ಇದೆಯಾ ರಂಗೋಲಿಯಲ್ಲಿ? ನೀವು ಏನಾದ್ರೂ ಬೇರೆ? ಇಲ್ಲ, ನನ್ನಷ್ಟಕ್ಕೆ ಮಾಡ್ತಾ ಹೋಗುದು. ನಾನು ಖುಷಿ ಪಡ್ತೇನೆ, ಜನರು ನೋಡಿ ಖುಷಿ ಪಡ್ತಾರೆ. ಇನ್ ಕೇಸ್ ಎಲ್ಲಿಯಾದ್ರೂ ಒಂದು ತರಬೇತಿ ತೆರಿಬೇಕು ಅಂತ ಇದ್ರೆ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ? ತರಬೇತಿ ತೆರೆಯುವ ಹಾಗಿಲ್ಲ, ಯಾಕಂದ್ರೆ ನಾನು ಮೆಜರ್ಮೆಂಟ್ ಅಂತ ಇಲ್ಲ ಅಲ್ಲ. ನಾನು ಮೊಬೈಲ್ ನೋಡಿ, ಇಷ್ಟು ಸಣ್ಣ ಮೊಬೈಲ್ ನೋಡಿ ನಾನು 7 ಫೀಟ್ 11 ಫೀಟ್ ಹಾಗೆಲ್ಲ ಮಾಡುದು. ಅದು ನಾನು ಇನ್ನೊಬ್ರಿಗೆ ಹೇಳಿಕೊಡುವ ಹಾಗೆ ಇಲ್ಲ, ಸ್ವತಃ ನೀವೇ ಕಲಿತಿರುವಂತದ್ದು. ಹಾಗೆ. ಸೊ ಈಗ ಟೋಟಲ್ ಆಗಿ ಒಂದು ಸ್ಟಾರ್ಟಿಂಗ್ ಒಂದು ಫೀಟ್ ಅಂತ ಇರುತ್ತೆ ಒಂದು ರಂಗೋಲಿ ಅಂತ ಬಿಡಿಸುವಾಗ. ಸ್ಟಾರ್ಟಿಂಗ್ ಎಷ್ಟು ಫೀಟ್ಸ್ ಇರುತ್ತೆ ಅದ್ರದ್ದು? ಸ್ಟಾರ್ಟಿಂಗ್ ಅಂದ್ರೆ ರಂಗೋಲಿ ಆದ್ರೆ ಒಂದೆಷ್ಟು ಫೀಟ್ ಒಳಗಡೆ ಮುಗಿಸ್ತೀರಾ? 2 ಫೀಟ್. 2 ಫೀಟ್. ಸೊ ಇಷ್ಟರವರೆಗೆ ನೀವು ಮಾಡಿದ ರಂಗೋಲಿಯಲ್ಲಿ ತುಂಬಾ ದೊಡ್ಡ ಫೀಟ್ ಅಂತ ಹೇಳಿದ್ರೆ ಯಾವ ರಂಗೋಲಿ? ಕಟ್ಕೆರೆದ್ದು ಕಾಳಿಕಾಂಬ ದೇವರದು, ಅದು 10.5 ಫೀಟ್ ಆಗಿತ್ತು. ಮತ್ತೆ ಗೂಗಲ್ ಅಲ್ಲಿ ಚೆಕ್ ಮಾಡುವಾಗ ಅದು ಅಷ್ಟೇ ಉಂಟು, 10.5 ಫೀಟ್. ಸೊ ಅದು ನೀವು ಮಾಡಿದ ಕೂಡಲೇ ನಿಮ್ಗೆ ಸಕ್ಸಸ್ ಆಗಿದೆ ಅದರಲ್ಲಿ? ಅದೊಂದು ದೇವ್ರಿಗೆ ಅಲ್ಲಿ ಪೂಜೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಆಫೀಸಲ್ಲಿ. ಓಕೆ, ಅಷ್ಟು ಫೇಮಸ್ ಆಗಿದೆ ಅಂತ ಆಯ್ತು. ಮೇಡಮ್, ಈಗ ರಂಗೋಲಿ ಅಂತ ಹೇಳುವಾಗ ನೀವೊಂದು ಬಿಡಿಸಿರ್ತೀರ. ಸೊ ಆ ಬಿಡಿಸಿದಾಗ ಅದರ ಮೇಲೆ ಒಂದು ಏನಾದ್ರೂ ಒಂದು ಕಸ ಕಡ್ಡಿ ಬಿದ್ದಾಗ ಅದು ಹಾಳಾಗ್ತದೆ, ಹೌದಾ? ಸೊ ಆವಾಗ ನಿಮ್ಗೆ ಬೇಸರ ಆಗಿದ್ದಿದೆಯಾ ಯಾವ್ದಾದ್ರು ಒಂದು ರಂಗೋಲಿ ಬಿಡಿಸಿ? ಇಲ್ಲ, ಒಂದು ಇನ್ಸಿಡೆಂಟ್ ಹೇಳ್ತೇನೆ. ನಾವಾಗ ಡೆಲ್ಲಿಯಲ್ಲಿ ಇದ್ದೆವು, ಅಲ್ಲಿ ತುಂಬಾ ಚಳಿ ಅಲ್ಲ, ಚಳಿಗಾಲ ಟೈಮಲ್ಲಿ ನನ್ನ ಹಸ್ಬೆಂಡ್, ನಾನು ಇಲ್ಲಿ ರಂಗೋಲಿ ಮಾಡಿದ್ರೆ ಅವರೊಂದು ಸುಮಾರು ದೂರ ಇದ್ರು. ಅಲ್ಲಿ ನೆಲಕಡಲೆ ಸಿಪ್ಪೆ, ಚಳಿಗೆ ನೆಲಕಡಲೆ ತಿಂತಾರೆ, ಅದು ಸಿಪ್ಪೆ ಎಲ್ಲ ತೆಗಿತಾ ಇದ್ರು. ಅವ್ರದ್ದೆಲ್ಲ ಇಲ್ಲಿ ಮೈ ಮೇಲೆ ಅದು ಸಿಪ್ಪೆ ಬೀಳ್ತಾ ಇತ್ತು. ನಾನು ಬೊಬ್ಬೆ ಹಾಕ್ತಾ ಇದ್ದೆ, ಇಲ್ಲಿ ಹತ್ರ ಬರಬೇಡಿ ಹತ್ರ. ಅದು ಫಸ್ಟ್ ರಂಗೋಲಿ ನಂದು. ಆಮೇಲೆ ಅವರಲ್ಲಿ ಹೀಟ್ರ್ ಸಹ ಇಟ್ಟಿದ್ರು ಚಳಿಗೆ. ಅವರು, ನಾನು ನನ್ನಷ್ಟಕ್ಕೆ ಮಾಡ್ತಾ ಇದ್ದೆ, ಅವ್ರು ತಿಂತಾ ಇದ್ರು. ತಿಂದೆಲ್ಲ ಆದ್ಮೇಲೆ ಅವ್ರು ಎದ್ದ ಮೇಲೆ ಆ ಹೀಟರ್ ಗಾಳಿಗೆ ಎಲ್ಲ ಸಿಪ್ಪೆ ಬಂದು ನನ್ನ ರಂಗೋಲಿ ಮೇಲೆ ಬಿತ್ತು. ಇಲ್ಲ, ನನಗೆ ಸಿಟ್ಟು ಬರೋದಿಲ್ಲ. ಕೂಡಲೇ ಅದನ್ನು ತೆಗೆದು ಇನ್ನೊಂದು ಮಾಡ್ತೇನೆ. ಓಕೆ, ಅಷ್ಟು ಇಂಟ್ರೆಸ್ಟ್ ಇದೆ ನಿಮ್ಗೆ ಅಲ್ವಾ? ಸೊ ಸಿಟ್ಟಿಲ್ಲ. ಸೊ ನಿಮ್ಗೆ ಈ 35 ಗಂಟೆ ನಿಮ್ಗೆ ಅಷ್ಟು ಪೇಷನ್ಸ್ ಬೇಕಿರ್ತದೆ ಒಂದು. ಸೊ ನಿಮ್ಗೆ ಯಾವ ರೀತಿ ಫ್ಯಾಮಿಲಿ ಯಾವ ರೀತಿಯಲ್ಲಿ ಸಪೋರ್ಟ್ ಆಗಿದ್ದಾರೆ? ಫ್ಯಾಮಿಲಿ ಬಗ್ಗೆ ಸ್ವಲ್ಪ ತಿಳಿಸಿ. ನಿಮ್ಗೆ ಫ್ಯಾಮಿಲಿಯವರಿಗೆ ಅಂದ್ರೆ ಎಲ್ಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಅಡಿಗೆ ಮಾಡಿ ಊಟ ಮಾಡಿ ಎಲ್ಲ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡೋದಲ್ಲ, ಅವ್ರಿಗೇನು ತೊಂದರೆ ಆಗುದಿಲ್ಲ. ನನ್ನಷ್ಟಕ್ಕೆ ನಾನು ಮಾಡ್ತಾ ಇರ್ತೇನೆ.
ಅವ್ರು ಸಪೋರ್ಟ್ ಮಾಡ್ತಾರೆ, ಅದು ಸರಿಯಾಗಲಿಲ್ಲ ಇದು ಸರಿಯಾಗಲಿಲ್ಲ ಅಂತ ಹೇಳಿ ಮಾಡ್ತಾರೆ. ಆಸ್ ಒಂದು ಗೃಹಿಣಿ ಆಗಿದ್ಕೊಂಡು ನೀವು ತಮ್ಮ ಕಲೆಯ ಮೇಲೆ ತುಂಬಾ ನಿಮ್ಮ ಮನೆಯವರು ತುಂಬಾ ಸಪೋರ್ಟ್ ಆಗಿದ್ದಾರೆ. ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಕೇಳ್ತಾ ಇರುವಂತದ್ದು. ಸಪೋರ್ಟ್ ಅಂತ ಹೇಳಿದ್ರೆ ಅವರಷ್ಟಕ್ಕೆ ಅವ್ರು ಇರ್ತಾರಲ್ಲ, ಮನೆ ಇಡೀ ಒಮ್ಮೊಮ್ಮೆ ಧೂಳಾಗ್ತದಲ್ಲ, ಆದ್ರೂ ಅವ್ರು ಸುಮ್ಮನೆ ಇರ್ತಾರಲ್ಲ, ನಂಗೆ ಅದೇ ಖುಷಿ. ಅದೇ ಸಪೋರ್ಟ್. ಓಕೆ, ಮನೇಲಿ ಯಾರೆಲ್ಲ ಇರುವಂತ? ನಾನು, ಹಸ್ಬೆಂಡ್, 2 ಗಂಡು ಮಕ್ಕಳು. ಓಕೆ, ಸೊ ಗಂಡು ಮಕ್ಕಳು, ಇಬ್ರು ಗಂಡು ಮಕ್ಕಳು. ಸೊ ಅವರಿಗೆ ಏನಾದ್ರು ಸ್ಪೆಷಲ್ ಟ್ಯಾಲೆಂಟ್ಸ್ ಏನಾದ್ರು ಇದೆಯಾ? ನಿಮ್ಮ ಕಲೆ ಏನಾದ್ರು ಮಕ್ಕಳಿಗೆ ಬಂದಿದ್ಯಾ? ಅವರು ಆರ್ಟಿಸ್ಟ್. ಓಕೆ, ಅಂದ್ರೆ ಸಂಡೇ ರೋಗ ಮಾಡ್ತಾ ಇದ್ರು. ಸೊ ನಿಮ್ಮನ್ನ ನೋಡಿ ನೋಡಿ ಅವರು ಕೂಡ ಮಾಡ್ತಾ ಇದ್ದಾರೆ? ಇಲ್ಲ 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 ಇಲ್ಲ, ನಿಮ್ಮ ಮಕ್ಕಳಿಗೂ ಬರ್ಲಿಲ್ಲ? ಅಲ್ಲ, ಅವರು ಆರ್ಟಿಸ್ಟೇ. ಅವ್ರಂದ್ರೆ ಪೇಂಟಿಂಗ್ ಹಾಗೆಲ್ಲ ಹಾಗೆ ಪೇಂಟಿಂಗ್. ಓಕೆ, ರಂಗೋಲಿ ಎಂಬ ಕಲೆನ ತಾವು ಮಾತ್ರ ತೊಡಗಿಸಿಕೊಂಡಿರುವ. ಈಗ 5 ವರ್ಷ ಆಗ್ತದೆ ಈಗ ದೀಪಾವಳಿ. ಓಕೆ, ನೀವು ಈಗ 5 ವರ್ಷದಲ್ಲಿ ಇಷ್ಟು ಹೆಸರು ಮಾಡ್ಕೊಂಡ್ರಿ, ನ್ಯೂಸ್ಗಳಲ್ಲಿ ಆಗಿರ್ಬೋದು, ವಾಹಿನಿಗಳಲ್ಲೆಲ್ಲ ಕಾಣಿಸ್ಕೊಂಡ್ರಿ. ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ನಾನು ಬೇಗ ಇದಕ್ಕಿಂತ ಮೊದಲೇ ಸ್ಟಾರ್ಟ್ ಮಾಡ್ಬೇಕಿತ್ತು ಅಂತ ಹೇಳ್ಕೊಂಡು ಯಾವಾಗಾದ್ರೂ ಅನ್ಸಿದ್ದಿದ್ಯಾ? ನಾನು ಚಿಕ್ಕಂದಿನಿಂದ ಒಂದೇ ಒಂದು ಆರ್ಟ್ ಆಗ್ಲಿ, ಪೇಂಟಿಂಗ್ ಆಗ್ಲಿ, ರಂಗೋಲಿ ಆಗ್ಲಿ, ರಂಗೋಲಿ ಪೌಡರ್ ಹಿಡಿಲಿಕ್ಕೂ ನಂಗೆ ಬರ್ತಿರ್ಲಿಲ್ಲ. ಒಂದೇ ಒಂದು ಪೇಂಟಿಂಗ್ ಸ್ಕೆಚ್ ಕೂಡ ಮಾಡಲಿಲ್ಲ. ಈಗ ಈಗ ಇರ್ಲಿ, ಅದು ಯಾವಾಗ ಸ್ಟಾರ್ಟ್ ಆಗ್ಬೇಕು ಆಗ್ಲೇ ಸ್ಟಾರ್ಟ್ ಆಗೋದು. ಅಂದ್ರೆ ಕಲಿಯೋದಕ್ಕೆ ಏಜ್ ಲಿಮಿಟ್ ಇಲ್ಲ, ಯಾವಾಗ ಬೇಕಿದ್ರೂ ಕಲಿಬಹುದು. ಓಕೆ, ಇನ್ನೊಂದು ನಾನು ಗಮನಿಸಿದಂತ ವಿಷಯ, ನೀವು ಯಾವುದೇ ಒಂದು ರಂಗೋಲಿ ಮಾಡಿರ್ಲಿ ಪರ್ಫೆಕ್ಟ್ ಆಗಿರುತ್ತೆ. ಅಂದ್ರೆ ಇದೇ ಬಣ್ಣ, ಅದೇ ಆ ಬಣ್ಣಕ್ಕೆ ಆ ಏನ್ ಸೆಟ್ ಇದೆ ಅದು ನೀಟ್ ಆಗಿರುತ್ತೆ. ಅದು ಯಾವ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಮಾಡ್ತೀರಾ? ಹಾಗೆ ಪರ್ಫೆಕ್ಟ್ ಅಂದ್ರೆ ಒಂದ್ಸರಿ ಲಯನ್ ಇದು ಮಾಡಿದ್ದೆ, ಅದು ಮಾಡುವಾಗ ಅದು ಕರೆಕ್ಟ್ ಬರಲೇ ಇಲ್ಲ. ಲೈನ್ಗೆ ಲೈನ್ ಇದ್ದೇ ಕಲರ್ ಬರಬೇಕಲ್ಲ. ಆಮೇಲೆ ಅದು ಪೂರ 45 ಗಂಟೆ ಹಾಕಿ ಮಾಡಿದ್ದು, ಆ ಕಲರ್ ಪುನಃ ತೆಗೆದು ಪುನಃ ಮಾಡಿದೆ, ಅದು ಆಗ ಕರೆಕ್ಟ್ ಬಂತು. ಸೊ ನಿಮ್ಗೆ ಕರೆಕ್ಟ್ ಆಗಿ ಯೋಚನೆ ಆಗಿರುತ್ತೆ, ಈ ಒಂದು ಡಿಸೈನ್ಗೆ ಈ ಒಂದು ಬಣ್ಣ ಬರಲೇಬೇಕು, ಅದು ಮಾಡುವಾಗ ಬರ್ತದೆ. ಅದು ಆಟೋಮೆಟಿಕ್ ಹೇಗೆ ಬರ್ತದೆ ಅಂತ ಏನೋ ದೇವರು, ನಂಗೆ ಅದೇ ಕಲರ್ ಮಿಕ್ಸಿಂಗ್ ಎಂತದು ಅಂದ್ರೆ ಎಂತದ್ದು ಗೊತ್ತಿಲ್ಲ. ಇಂಪಾರ್ಟೆಂಟ್ ಆಗಿರುತ್ತೆ ರಂಗೋಲಿ ಅಂತ ಹೇಳುವಾಗ, ಕಲರ್ ಮಿಕ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಐಡಿಯಾಸ್ ನಿಮ್ಗೆ ಹೇಗೆ ಬರುವಂತದ್ದು ಅಂತ ಕೇಳ್ತೀನಿ ನಾನು. ದೇವರೇ ಕೊಡುದು. ಓಕೆ, ಸೊ ಈಗ ರಂಗೋಲಿ ಅಂತ ಬಂದಾಗ ಬೇರೆ ಬೇರೆ ವೆರೈಟೀಸ್ ರೀತಿಯಲ್ಲಿ ಮಾಡ್ತಾರೆ. ಈಗ ಕೆಲವರೊಂದು ಹೂವನ್ನ ಬಳಸ್ಬೋದು, ಕೆಲವರು ತರಕಾರಿಗಳಿಂದ ಮಾಡುವಂಥದ್ದು. ಸೊ ನೀವು ಯಾವ್ಯಾವ ವಸ್ತುಗಳನ್ನು ಉಪಯೋಗಿಸ್ಕೊಂಡು ರಂಗೋಲಿಯನ್ನ ಮಾಡ್ತೀರಾ? ನಾನು ರಂಗೋಲಿ ಪೌಡರ್ ಮಾತ್ರ ಉಪಯೋಗಿಸುದು. ಅದು ನಮ್ಮ ಮಂಗಳಾದೇವಿದು ಮಾಡುವಾಗ ಅದರಲ್ಲಿ ಮಲ್ಲಿಗೆ ತುಂಬಾ ಜನ ಫೋನ್ ಮಾಡಿ ಕೇಳಿದ್ರು, ಅದು ನಿಜ ಮಲ್ಲಿಗೆಯಾ ಅಂತ ಹೇಳಿ. ಇಲ್ಲ, ರಂಗೋಲಿ ಪೌಡರ್ ಮಾತ್ರ. ರಂಗೋಲಿ ಪೌಡರ್ನ ಮಾತ್ರ ಯೂಸ್ ಮಾಡ್ತೀರಾ? ಇವನ್ ಬಣ್ಣವನ್ನ ಕೂಡ? ಬಣ್ಣ ಇಲ್ಲ, ರಂಗೋಲಿ ಪೌಡರ್ ಇದ್ದೇ ಬಣ್ಣ. ಓಕೆ, ಅದನ್ನೇ ಬೇರೆ ಯಾವ ಬಣ್ಣ ಇಲ್ಲ ಇಲ್ಲ. ಯಾಕಂದ್ರೆ ನಮ್ಮ ನೆಲದಲ್ಲಿ ಮಾಡುದಲ್ಲ, ಹಾಲಲ್ಲಿ ಬೇರೆ ಮಾಡಿದ್ರೆ ನಾನು ಅದು ಕಲೆ ಆಗ್ತದೆ ತೆಗಿವಾಗ, ಇದು ಕಲೆ ಆಗಬಾರ್ದು. ನಿಮ್ಗೆ ರಂಗೋಲಿ ಪೌಡರ್ ಈಗ ನಿಮ್ಗೆ ಹೈಯೆಸ್ಟ್ ಯೂಸ್ ಆಗುವಂತ. ಸೊ ಮನೆಯಲ್ಲಿ ಏನಾದ್ರೂ ತಯಾರಿಸ್ತೀರಾ ಅಥವಾ ಹೊರಗಿಂದವೇ ತರಿಸ್ತೀರಾ? ಇಲ್ಲ, ನಾನು ಮಾರ್ಕೆಟಿಂದಲೇ ತರೋದು. ಮಾರ್ಕೆಟಿಂದವೇ ತರಿಸುವಂತದ್ದು. ಓಕೆ, ಬೇರೆ ಯಾವ್ಯಾವ ರೀತಿಯ ಇನ್ನು ಬೇರೆ ಯಾವ್ಯಾವ ಕಲೆಗಳಿವೆ ರಂಗೋಲಿಯಲ್ಲಿ? ಯಾವ್ಯಾವ ವಸ್ತುಗಳನ್ನು ಉಪಯೋಗಿಸ್ತೀರಾ? ರಂಗೋಲಿಯಲ್ಲಿ ರಂಗೋಲಿ ಪೌಡರ್ ಮಾತ್ರ ಉಪಯೋಗಿಸಿ, ತೆಂಗಿನಕಾಯಿ, ಹಾವು, ಸಿಂಹ, ಹುಲಿ, ಹಕ್ಕಿಗಳು ಇಂದ ಹಿಡಿದು ದೇವರದ್ದೆಲ್ಲ, ಅಂದ್ರೆ ಎಲ್ಲವನ್ನು ಪೇಂಟಿಂಗ್ ಅಲ್ಲಿ ಮಾತ್ರ ಅಲ್ಲ, ರಂಗೋಲಿಯಲ್ಲೂ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ತೋರಿಸಿಕೊಡ್ಬೇಕು ಅಷ್ಟೇ. ನೀವೀಗ ಒಂದು ರಂಗೋಲಿ ಬಗ್ಗೆ ಅಂತ ಹೇಳುದಾದ್ರೆ ಒಂದು ಪುಟ್ಟದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ರಂಗೋಲಿ ಬಗ್ಗೆ? ರಂಗೋಲಿ ಮಾಡ್ಬೋದು, ಯಾರು ಆರ್ಟಿಸ್ಟ್ನವ್ರು ಮಾಡಿದ್ರೆ ಅವ್ರಿಗೆ ಈಸಿ ಆಗ್ಬೋದು. ಮತ್ತೆ ಇಂಟ್ರೆಸ್ಟ್ ಇದ್ರೆ ರಂಗೋಲಿ ಯಾರು ಮಾಡ್ಬೋದು. ಓಕೆ, ಈಗ ಹಿಂದಿನ ಕಾಲದಲ್ಲೆಲ್ಲ ನಾವು ಆಲ್ಮೋಸ್ಟ್ ನೋಡ್ತಾ ಇರುವಂತದ್ದು ಈ ಹಳ್ಳಿ ಕಡೆಗಳೆಲ್ಲ ಜಾಸ್ತಿ ರಂಗೋಲಿಯನ್ನ ಮಾಡ್ತಾ ಇದ್ರು. ಅದಲ್ಲದೆ ಆ ಅಕ್ಕಿ ಹಿಟ್ಟುಗಳಿಂದ ಎಲ್ಲ ತಯಾರಿಸ್ತಾ ಇದ್ರು. ಸೊ ಇದ್ರ ಕುರಿತು ಏನ್ ಮಾತಾಡ್ತೀರಾ? ಅದೆಲ್ಲ ಸೈಂಟಿಫಿಕ್ ರೀತಿಯಲ್ಲಿ ಅರಿಶಿನ ಹಾಕಿದ್ರೆ ಇರುವೆ ಬರುದಿಲ್ಲ, ಅಕ್ಕಿ ಹಾಕಿದ್ರೆ ಇರುವೆ ಇದು ಫುಡ್ ಆಗ್ತದೆ ಅವುಗಳಿಗೆಲ್ಲ ಅಂತ ಹೇಳಿ ಮಾಡ್ತಿದ್ರು. ಸೊ ನೀವೀಗ ರಂಗೋಲಿಯನ್ನ ಮಾಡ್ತೀರಲ್ವಾ? ಸೊ ಅದನ್ನ ಮಾಡಿದ ನಂತರ ಬೇರೆ ಯಾವ್ದಕ್ಕಾದ್ರೂ ಅದು ಯೂಸ್ ಆಗುತ್ತಾ? ಪೌಡರ್ ಅನ್ನ ಬೇರೆದಕ್ಕೆ ಅಂತ ಒಂದೊಂದ್ಸರಿ ಯೂಸ್ ಆಗ್ತದೆ. ಯಾಕಂದ್ರೆ ಎಲ್ಲ ಮಿಕ್ಸ್ ಮಾಡುವಾಗ ವುಡ್ಡಿದ ಕಲರ್, ನಾನೊಂದು ಹಕ್ಕಿದು ರಂಗೋಲಿ ಮಾಡಿದ್ದಲ್ಲ, ಅದ್ರಲ್ಲಿ ಹಕ್ಕಿ ಕೂತಿತ್ತಲ್ಲ, ಆ ವುಡ್ ಎಲ್ಲ ಮಿಕ್ಸ್ ಆದ ಕಲರ್. ಓಕೆ, ಇನ್ನಷ್ಟು ನಿಮ್ಮ ಹವ್ಯಾಸದ ಕುರಿತು ಇನ್ನಷ್ಟು ಮಾತನಾಡಲಿಕ್ಕೆ ಇದೆ. ಒಂದು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟದಾದ ವಿರಾಮವನ್ನು ತೆಗೆದುಕೊಂಡು ಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನಷ್ಟು ನಮ್ಮ ವೀಣಾ ಐತಾಳ್ರ ಬಗ್ಗೆ ತಿಳಿದುಕೊಳ್ಳುವಂಥದ್ದಿದೆ. ಸೊ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟದಾದ ವಿರಾಮವನ್ನು ತೆಗೆದುಕೊಂಡು ಬರೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮ
ವಿರಾಮದ ಬಳಿಕ ಮತ್ತೊಮ್ಮೆ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ ಅರ್ಪಿಸಿರುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ನಾವು ರಂಗೋಲಿ ಎಂಬ ಕಲೆಯಲ್ಲಿರುವಂತಹ ಒಂದು ಅದ್ಭುತ ಪ್ರಸಿದ್ಧಿ ಪಡೆದಿರುವಂತಹ ವೀಣಾ ಐತಾಳ್ರವರ ಬಗ್ಗೆ ಮಾತನಾಡ್ತಾ ಇದ್ವಿ. ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಿದ್ದೇನೆ. ಮೇಡಮ್, ಈಗ ನೀವು ರಂಗೋಲಿಯನ್ನು ಮಾಡಿ ಅದನ್ನು ಪೋಸ್ಟ್ಗಳನ್ನು ಮಾಡ್ತೀರಾ. ಸೊ ಕೆಲವೊಂದು ವ್ಯಕ್ತಿಗಳು ಅದನ್ನು ನಂಬುದಿಲ್ಲ, ಇವ್ರು ಇದು ಮಾಡಿರ್ಲಿಕ್ಕಿಲ್ಲ ಅಂತ. ಸೊ ಆ ರೀತಿ ಯಾವುದಾದ್ರೂ ಅವಹೇಳನಗಳು ನಿಮಗೆ ಬಂದಿದ್ಯಾ? ನಾನು ಇದು ಫೋಟೋ ತೆಗೆದು ಸ್ಟುಡಿಯೋಕ್ಕೆ ಹೋದಾಗ ಅವ್ರು ಹೇಳಿದ್ರು ರಂಗೋಲಿ ಅಲ್ಲ, ಇದು ಪೇಂಟಿಂಗ್ ಅಂತ ಹೇಳ್ತಿದ್ರು. ಅದಕ್ಕೆ ನಾನೆಂತ ಮಾಡಿದೆ, ರಂಗೋಲಿ ಇದ್ರೆ ನಾನೇ ಕೂತು ಮತ್ತೆ ಫೋಟೋ ತೆಗಿಲಿಕ್ಕೆ ಶುರು ಮಾಡಿದ್ದು. ನೀವು ಪ್ರೂವ್ ಮಾಡಿದ್ರಿ, ನಾನು ಅಲ್ಲೇ ಮಾಡಿ ತೋರಿಸ್ತೀನಿ ಪ್ರೂವ್ ಮಾಡಿದ್ದು. ಸೊ ಅಂದ್ರೆ ರಂಗೋಲಿ ಅಂತ ಗೊತ್ತಾಗ್ಲಿ ಅಂತ, ಮತ್ತೆ ಅದು ಎಷ್ಟು ದೊಡ್ಡ ಎಷ್ಟು ಫೀಟ್ ಉಂಟಂತ ಗೊತ್ತಾಗ್ತದಲ್ಲ. ಓಕೆ, ಹಾಗೆ. ಸೊ ನೀವು ಎಷ್ಟು ಕಡೆ ಈ ರೀತಿಯಾಗಿ ಪ್ರೂವ್ ಮಾಡುವಂತಹ ಸಂದರ್ಭ ನಿಮ್ಗೆ ಎದುರಾಗಿದೆ? ಇಲ್ಲ, ಎಲ್ಲರೂ ನಂಬಿದ್ರು. ಯಾಕಂದ್ರೆ ಫಸ್ಟ್ ರಂಗೋಲಿಯಿಂದ ನಾನು ಪೋಸ್ಟ್ ಮಾಡ್ತಾ ಬಂದಿದ್ದೆ. ಅದು ಚಂದ ಆಗ್ತಿರ್ಲಿಲ್ಲ, ಯಾವುದು ಅಷ್ಟು ಚಂದ ಆಗದಿದ್ರು ಎನ್ಕರೇಜ್ ಮಾಡಿದ್ದಾರೆ ಎಲ್ಲರೂ. ಅವಹೇಳನ ಎಂತ ಮಾಡ್ಲಿಲ್ಲ, ಎಲ್ಲರೂ ಎನ್ಕರೇಜ್ ಮಾಡಿದ್ದಾರೆ. ಈಗ ನೀವು ದೇವರದ್ದು ದೈವಗಳದೆಲ್ಲ ಮಾಡುವಾಗ ನಾವು ತುಂಬಾ ಜಾಗೃತವಾಗಿ ಇರ್ಬೇಕಾಗ್ತದೆ, ಹೌದಲ್ಲ? ಸೊ ನೀವು ಯಾವ ರೀತಿಯಲ್ಲಿ ಜಾಗೃತಿಯಿಂದ ಮಾಡ್ತೀರಾ? ನಾನದು ಒಂದು ಪ್ರೇರಣೆ ಬರ್ತದೆ. ನಾನೀಗ ಪಾತ್ರೆ ತೊಳಿತಾ ಇರ್ಬೋದು ರಾತ್ರಿ, ಆಗ ಇದು ಮಾಡು ಅಂತ ಒಂದು ಪ್ರೇರಣೆ ಬಂದಾಗೆ ಆಗ್ತದೆ. ಆಗ ಹೋಗಿ ಒಂದು ಕಣ್ಣಾದ್ರೂ ನಾನು ಮಾಡಿ ಬರ್ತೇನೆ. ರಾತ್ರಿ 12 ಗಂಟೆಗಾದ್ರೂ ಒಂದು ಕಣ್ಣು, ಮತ್ತೆ ಅದು ಆಟೋಮೆಟಿಕ್ ಹಾಕೊಂಡು ಹೋಗ್ತದೆ. ನೀವೀಗ ಒಂದು 35 ಗಂಟೆಗಳ ಕಾಲ ಕುತ್ಕೊಂಡು ಒಂದು ರಂಗೋಲಿ ಮಾಡುವಂಥದ್ದು ಅಂತ ಇರ್ತದೆ. ಸೊ ಕೆಲವೊಂದ್ಸಲ ನಿಮ್ಗೆ ಹೇಗೆ ಟೈಮ್ ಇರುವುದಿಲ್ಲ, ಸೊ ಅರ್ಧ ರಂಗೋಲಿ ಮಾಡಿ ಹೋದಂತ ಪ್ರಸಂಗ ಯಾವ್ದಾದ್ರು? ಇಲ್ಲ, ನಾನು ಅರ್ಧ ಅಂದ್ರೆ ಮುಖ ಮಾಡುದು. ಮತ್ತೊಂದು ದಿವಸ ಅಂದ್ರೆ 5-6 ದಿವಸ, ಕಾಂತಾರ 11 ದಿವಸ ಆಯ್ತು ನನಗೆ. ಓಕೆ, ಸೊ 11 ದಿವಸ ಈಗ ಮಾಡ್ತಾ ಇರುವಾಗ ಈಗ ಕಾಂತಾರ ಅಂತಲ್ಲ, ಬೇರೆ ಯಾವುದೇ ಒಂದು ರಂಗೋಲಿ ಮಾಡ್ತಿರುವಾಗ ನೀವೀಗ ಗ್ಯಾಪ್ ತಗೊಳ್ತೀರಾ, 1 ಡೇ 2 ಡೇ ಬಿಟ್ಟು ಮಾಡ್ತಾ ಇರುವಾಗ ಅದ್ರಲ್ಲಿ ಯಾವ್ದ್ರಲ್ಲಿ ಒಂದು ರಂಗೋಲಿ ಹಾಳಾಗಿರುವಂತ ಸಂದರ್ಭ ಇರ್ತದೆ ಕೂಡ. ಸೊ ಅವಾಗ ನಿಮ್ಗೆ ಏನು ಬೇಜಾರಾಗಿರ್ಲಿಲ್ವಾ? ಇವತ್ತವರೆಗೂ ಹಾಗೆ ಆಗ್ಲಿಲ್ಲ, ಬಂದಿಲ್ಲ. ನಿಮ್ಮ ಆಸಕ್ತಿ ನಿಮ್ಗೆ ಒಂದು ಮುಂದೆ ತಂದಿದೆ ರಂಗೋಲಿಯಿಂದ ಅಲ್ವಾ? ಮತ್ತೀಗ ನಾನು ಇದು ಮಂಗಳಾದೇವಿದ್ ಮಾಡುವಾಗ ಫಸ್ಟ್ ಟೈಮ್ ಸಿಲ್ವರ್ ಫೇಸ್ ಮಾಡಿದ್ದು. ಸಿಲ್ವರ್ ಫೇಸ್ ಮಾಡುವಾಗ ಅದು ಹೇಗೆ ಮಾಡ್ಬೇಕಂತಲೂ ನಂಗೆ ಗೊತ್ತಿಲ್ಲ. ಆದ್ರೂ ರಂಗೋಲಿ ಪೌಡರ್ ಎಲ್ಲ ಇಟ್ಕೊಂಡು ಕೂತೆ ಅದು ಮಾಡಿದೆ, ಅದು ಸಿಲ್ವರ್ ಫೇಸ್ ಆಗಿ ಆಯ್ತು. ಸೊ ನೀವೀಗ ರಂಗೋಲಿಯಲ್ಲಿ ಎಲ್ಲಿಂದ ಯಾವ ಊರಿನ ತನಕ ನಿಮ್ಮ ರಂಗೋಲಿ ಪಯಣ ಪ್ರಾರಂಭವಾಯಿತು? ಯಾವ ಊರಿಂದ? ಡೆಲ್ಲಿಯಿಂದ ಸ್ಟಾರ್ಟ್ ಆಗಿದೆ. ಡೆಲ್ಲಿಯಲ್ಲಿ ಒಂದು 2018 1 ಇಯರ್ ಮಾತ್ರ. ಆಮೇಲೆ ನಮಗೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಮಂಗಳೂರಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಇದು ದೊಡ್ಡ ರಂಗೋಲಿ ಸ್ಟಾರ್ಟ್ ಆದದ್ದು ಮಂಗಳೂರಿಗೆ ಬಂದ ಮೇಲೆ. ಡೆಲ್ಲಿಯಲ್ಲಿರುವಾಗ ಸಣ್ಣ 2 ಫೀಟ್ ಇದ್ದು 1.5 ಫೀಟ್ ಇದ್ದೆಲ್ಲ. ಓಕೆ, ನೀವು ಸ್ಟಾರ್ಟ್ ಮಾಡಿದ್ರಲ್ವಾ ವಾಮನನದಂತ ಹೇಳಿದ್ರಿ. ಸೊ ಅದು ಸಣ್ಣ ಫೀಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ದೊಡ್ಡದಾಗೆ ಮಾಡಿದ್ರೆ? ಇಲ್ಲ, ಸಣ್ಣದ್ರಲ್ಲೇ ಮಾಡಿದ್ರೆ. 2 ಫೀಟ್ ಅಲ್ಲಿ. ಸೊ 2 ಫೀಟ್ ಇಂದ ಸ್ಟಾರ್ಟ್ ಆದದ್ದು ಬಹುದೊಡ್ಡ ರಂಗೋಲಿ ಅಂದ್ರೆ ಯಾವುದು? ಕಟ್ಕೆರೆ ಕಾಳಿಕಾಂಬ ದೇವಿ 11 ಫೀಟ್. 11 ಫೀಟ್, 10.5 ಫೀಟ್. ಓಕೆ, ಸರಿ. ತುಂಬಾ ಫೇಮಸ್ ಆಗಿರುವಂತದ್ದಾದ್ರೆ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರದು, ಮತ್ತೆ ಕಾಂತಾರ ಇದು ಬ್ರಹ್ಮಲಿಂಗೇಶ್ವರನದ್ದು. ಓಕೆ, ಸೊ ನಿಮ್ಗೆ ಈಗ ಕೆಲವೊಂದು ನಿಮ್ಮ ಫ್ಯಾನ್ಸ್ ಅಂತ ಇರ್ತಾರೆ. ಸೊ ಆಲ್ಮೋಸ್ಟ್ ತುಂಬಾ ಜನರಿಗೆ ಇಷ್ಟ ಆಗಿರುವಂತ ರಂಗೋಲಿ ಯಾವುದು? ಸಾಧಾರಣ ಎಲ್ಲವನ್ನೂ ನಮ್ಮ ಕುಂದಾಪುರ ಬಳಗದಲ್ಲಿ ಎಲ್ಲರೂ ಲೈಕ್ ಮಾಡಿ ಒಳ್ಳೊಳ್ಳೆ ಪ್ರೋತ್ಸಾಹದ ಮಾತಾಡ್ತಾರೆ ಎಲ್ಲ ರಂಗೋಲಿಯು. ಸೊ ನಿಮ್ಗೆ ಎಲ್ಲೂ ಕರೆಯುವುದಿಲ್ವಾ? ಅಂದ್ರೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ, ನಿಮ್ದೊಂದು ರಂಗೋಲಿ ಕಲೆಯನ್ನ ಪ್ರದರ್ಶಿಸಿ ಅಂತ ಹೇಳಿ ಎಲ್ಲೂ ಕರೆಯುವುದಿಲ್ವಾ? ಹಾಗೆ ಮಾಡ್ಲಿಕ್ಕೆ ಹೋದ್ರೆ ನನಗೆ ಮಾಡ್ಲಿಕ್ಕೆ ಬರುದಿಲ್ಲ. ಅಂದ್ರೆ ನನ್ಗೆ ಅದು ನಮ್ಮ ಮನೆಯಲ್ಲಿ ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲೇ ನಾನು ಮಾಡುದು. ಇಷ್ಟರವರೆಗೆ ಹಾಗೆ ಹೋಗ್ಲಿಲ್ಲ. ಓಕೆ, ಸಪೋಸ್ ನಿಮ್ಗೆ ಯಾರಾದ್ರೂ ಕರೆದ್ರು ನಿಮ್ಮ ಒಂದು ಕಲೆಯನ್ನ ಗುರುತಿಸಿ, ನಿಮ್ಮ ಕಲೆಯನ್ನ ನಾವು ನೋಡ್ಬೇಕು, ಕಣ್ ತುಂಬಿಸ್ಕೊಳ್ಬೇಕು ಅಂತ, ಸೊ ಆಗ ಕರೆದಾಗ ಹೋಗ್ತೀರಾ ನೀವು ಆಸ್ ಅ ಗೆಸ್ಟ್ ಆಗಿ? ದೇವ್ರ ಮನಸ್ಸು ಕೊಟ್ಟರೆ ಹೋಗ್ತೇನೆ, ಖಂಡಿತ ಹೋಗ್ತೀರಾ. ಓಕೆ ಮೇಡಮ್, ಈಗ ಒಬ್ಬೊಬ್ಬರು ಹುಟ್ಟಿನಿಂದ ಒಂದೊಂದು ಪ್ರತಿಭೆಯನ್ನು ಇಟ್ಕೊಂಡು ಬಂದಿರ್ತಾರೆ, ಒಂದೊಂದು ಕಲೆಯನ್ನು ಗಟ್ಟಿಯಾಗಿ ತಗೊಂಡಿರ್ತಾರೆ. ಸೊ ನೀವು ರಂಗೋಲಿ ಎಂಬುದನ್ನು ಯಾತಕ್ಕಾಗಿ ಇಟ್ಕೊಂಡ್ರಿ? ಆ ಕಲೆಯನ್ನು ಗಟ್ಟಿಯಾಗಿ ಯಾತಕ್ಕಾಗಿ ಇಟ್ಕೊಂಡ್ರಿ ಅಂತ ನನ್ನ ಪ್ರಶ್ನೆ. ಏನು ಅವಳು ನಮ್ಮ ಕ್ಲಾಸ್ಮೇಟ್ ಗಾಯತ್ರಿ ಹೆಗ್ಡೆ ಅಂತೇಳಿ ನಮ್ಮ ಕಾಲೇಜ್ ಗ್ರೂಪಲ್ಲಿ ಹಾಕಿದ್ಲು. ಅದನ್ನು ನೋಡಿ ಇದನ್ನು ರಂಗೋಲಿಯಲ್ಲಿ ಮಾಡಿದರೆ ಹೇಗೆ ಅಂತೇಳಿ ಮಾಡಿದೆ. ಅದರ ಮೇಲೆ ಇಂಟ್ರೆಸ್ಟ್ ಬಂತು. ಅದರ ಮೇಲೆ ಸೊ ನಿಮ್ಗೆ ಅದ್ರ ಬಗ್ಗೆ ತುಂಬಾ ಜನರು ಒಪ್ಕೊಂಡ್ರು, ಒಂದು ಒಳ್ಳೆ ಆರ್ಟಿಸ್ಟ್ ಜನರು ಒಪ್ಕೊಂಡು, ಮತ್ತೆ ನನ್ಗೆ ಇಂಟ್ರೆಸ್ಟ್ ಬಂತು. ಮೇನ್ ನನ್ಗೆ ಇಂಟ್ರೆಸ್ಟ್ ಬಂದ್ರೆ ಅಲ್ವಾ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಆಗುದೇ ಇಲ್ಲಲ್ಲ. ಅದು ಅಷ್ಟು ಪೇಷನ್ಸ್ ಬೇಕು. ಫ್ಯಾನ್ ಹಾಕ್ಲಿಕ್ಕಿಲ್ಲ, ಬೆವರ್ತಾ ಇರ್ತದೆ, ಅದು ಯಾವುದು ನಮ್ಗೆ ಗೊತ್ತಾಗೋದಿಲ್ಲ. ಪೇಷನ್ಸ್ ತುಂಬಾ ಬೇಕು. ಒಂಚೂರು ಗಾಳಿ ಬರಬಾರದು,
ಮತ್ತೆ ಏನಾದ್ರೂ ಅದರ ಮೇಲೆ ಬೀಳ್ಬಾರ್ದು, ಒಂದು ಕೂದಲು ಸಹ ಬಿದ್ದರೂ ಫಿಂಗರ್ ಪ್ರಿಂಟ್ ಬರ್ತದೆ. ಮತ್ತೆ ನಮ್ಮ ಮನೆಯವರೆಲ್ಲ ಒಂದ್ಸರಿ ಆ ದೊಡ್ಡ ರಂಗೋಲಿ ಮಾಡಿದಲ್ಲ 11 ಫೀಟಿದ್ದು, ಆಗ ಸ್ವಿಚ್ ಬೋರ್ಡ್ ಅಲ್ಲಿ ಇರ್ತದೆ, ಅವರೊಂದು ದೊಡ್ಡ, ನಾನೇ ಒಂದು ಕೋಲೆಲ್ಲ ಇಟ್ಟಿದ್ದೆ, ಇನ್ನು ಬಂದು ಅವ್ರಿಗೆ ಉಪದ್ರ ಆಗೋದು ಬೇಡ ಹೇಳಿ ಸ್ವಿಚ್ ಅನ್ನು ಟಿವಿ ಸ್ವಿಚ್ ಆನ್ ಮಾಡುದು ಆ ಕೋಲಿಂದ ಮಾಡ್ತಿದ್ದೆವು. ಸೊ ತುಂಬಾ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಮಕ್ಕಳು, ಫ್ಯಾಮಿಲಿ ಫುಲ್ ಸಪೋರ್ಟ್ ಇದ್ದಾರೆ. ಸೊ ನಿಮ್ಗೆ ಇಷ್ಟರ ತನಕ ರಂಗೋಲಿಯಲ್ಲಿ ಯಾರಾದ್ರೂ ತುಂಬಾ ಸ್ಪೆಷಲ್ ಆಗಿ ಸಪೋರ್ಟ್ ಮಾಡಿದವರ ಹೆಸರಿದ್ರೆ? ನಮ್ಮ ಕುಂದಾಪುರ ಗ್ರೂಪಿನ ಶ್ರೀಯುತ ರಾಧಾಕೃಷ್ಣ ಶೆಟ್ರ ಫೇಸ್ಬುಕ್ ಅಲ್ಲಿ ಹಾಕಿ, ಇಲ್ಲರೂ ನಾನು ಮಾಡ್ತಿದ್ದೆ, ನಾನು ತೆಗಿತಿದ್ದೆ ಮನೆಯಲ್ಲೇ ಮಾಡಿ. ಈಗ ಅಲ್ಲಿ ಒಂದು ದೊಡ್ಡ ವೇದಿಕೆ ಸಿಕ್ಕಿದಾಗಾಯ್ತು. ನಮ್ಮ ಕುಂದಾಪುರ ಬಳಗಕ್ಕೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಮತ್ತು ನಮ್ಮ ಸ್ಕೂಲ್ ಸೌತ್ ಸ್ಕೂಲ್ ಉಡುಪಿ, ಮತ್ತೆ ಪೂರ್ಣಪ್ರಜ್ಞಾ ಕಾಲೇಜ್, ಮತ್ತು ನಮ್ಮ ಟೀಚರ್ ಸುಮಿತ್ರಾ ಟೀಚರ್ ಆಗ್ಬೋದು, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೌತ್ ಸ್ಕೂಲ್ ಉಡುಪಿ ಅಂತ ಹೇಳಿದ್ರಿ, ಅವ್ರು ಯಾವ ರೀತಿಯಲ್ಲಿ ನಿಮಗೆ ಪ್ರೋತ್ಸಾಹ? ನಮ್ಮದು ಸ್ಕೂಲ್ ಗ್ರೂಪ್ ಉಂಟು, ಅಲ್ಲಿ ನಾನು ಯಾವುದೇ ಪೋಸ್ಟ್ ಮಾಡಿದ್ರೆ ಅವ್ರು ಎನ್ಕರೇಜ್ ಮಾಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ. ಕಾಲೇಜ್ ಗ್ರೂಪ್. ಶಿಕ್ಷಣವನ್ನೆಲ್ಲ ಎಲ್ಲಿ ಮುಗಿಸ್ತಿದ್ರಿ? ನಮ್ದು ಉಡುಪಿ ಸೌತ್ ಸ್ಕೂಲ್ ಮತ್ತೆ ಪೂರ್ಣಪ್ರಜ್ಞಾ ಕಾಲೇಜ್ PPC ಅಲ್ಲಿ. ಓಕೆ, ಸರಿ. ಅದನ್ನೇ ಆಧಾರವನ್ನಾಗಿ ಇಟ್ಕೊಂಡು ಈಗ ರಂಗೋಲಿ ಕಲಿಯಲ್ಲೇ ತಾವು ಹೆಸರು ಮಾಡ್ಬೇಕಂತ ಇದ್ದೀರಾ. ಇನ್ ಮುಂದೆ ಏನಾದ್ರೂ ಬೇರೆ ಪ್ರಾಜೆಕ್ಟ್ ಏನಾದ್ರೂ ಇದೆಯಾ? ರಂಗೋಲಿಯ ಕುರಿತು ಏನಾದ್ರೂ ಬುಕ್ ಬರಿಬೇಕು ಅಥವಾ ಏನಾದ್ರೂ ಒಂದು ಇದೆಯಾ? ಬುಕ್ ಬರೆಯುವಂಥದ್ದು ನೋಡುವ ಮುಂದೆ ಬಂದಾಗ. ಸೊ ತರಗತಿ ಹಾಕ್ಬೇಕು ಏನಾದ್ರೂ ಒಂದು ಐಡಿಯಾಸ್ ಇದೆಯಾ? ಸಪೋಸ್ ನಿಮ್ಗೆ ಯಾರಾದ್ರೂ ಹೇಳ್ತಾರೆ ನನ್ಗೊಂದು ಕ್ಲಾಸ್ ಕಲಿಬೇಕು ರಂಗೋಲಿ ಎಂಬುದು ಅಂತ ಹೇಳಿ, ಬಂದಾಗ ಸ್ಕೂಲಿಗೆಲ್ಲ ಹೋಗಿ ಮಕ್ಕಳಿಗೆಲ್ಲ ಕಲಿಸುವ ಅಂತ ಹೇಳಿ ಮನಸ್ಸುಂಟು. ತಾವು ಒಂದು ಕೆಲವೊಂದ್ ಕಡೆ ಜಡ್ಜ್ಮೆಂಟ್ ಆಗಿ ಹೋಗಿದ್ದೀರಾ ಅಂತ ಕೂಡ ಕೇಳಿದ್ದೆ, ಸೊ ಅದ್ರ ಕುರಿತು ಹೇಳಿ. ಮುಂಬೈಯಲ್ಲಿ ಸೋಚ್ ಸಯಾನಿ ಅಂತೇಳಿ ಹರ್ಷ ಅವರದ್ದು ಅವರದ್ದೊಂದು ಗ್ರೂಪ್ ಉಂಟು. ಸೋಚ್ ಸಯಾನಿ ಅವರು ಆನ್ಲೈನ್ ಜಡ್ಜ್ ಆಗಿ ಕರೆದಿದ್ರು ಕೋವಿಡ್ ಟೈಮಲ್ಲಿ. ಓಕೆ. ಸೊ ಈಗ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೀಕ್ಷಕರು. ಸೊ ನೀವೀಗ ರಂಗೋಲಿ ಬಗ್ಗೆ ಏನಾದ್ರೂ ಹೇಳಲಿಕ್ಕಿದ್ರೆ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ರಂಗೋಲಿಯ ಕುರಿತು? ನಾನೇ ಮಾಡ್ಬೋದು ಅಂತ ಹೇಳಿ ಆದರೆ ಯಾರೂ ಮಾಡ್ಬೋದು, ಎಲ್ಲರೂ ಟ್ರೈ ಮಾಡಿ ನೋಡಿ. ಇಂಟ್ರೆಸ್ಟ್ ಬೇಕು, ಆಗ ಪೇಷನ್ಸ್ ತನ್ನಿಂತಾನೆ ಬರ್ತದೆ. ಯಾರು ಮಾಡ್ಬೋದು. ಸಣ್ಣದಿರುವಾಗಲೇ ನೀನು ಕಲಿ, ನೀನು ಮಾಡು ಅಂತ ಹೇಳ್ಬೇಕಂತೇನಿಲ್ಲ. ತನ್ನಂತಾನೆಂದು ಆಸಕ್ತಿ ಹುಟ್ಟಿ ಇಂಟ್ರೆಸ್ಟ್ ಯಾವ ಏಜಲ್ಲೂ ಬರ್ತದೆ, ಮಾಡ್ಬೋದು. ಓಕೆ. ಇನ್ನು ಬೇರೆ ಯಾವ ರೀತಿಯಲ್ಲಿ ನೀವು ರಂಗೋಲಿಯಲ್ಲಿ ಸಾಧನೆ ಮಾಡ್ಬೇಕಂತ ಇದ್ದೀರಾ? ಇನ್ನು ಸಾಧನೆ ಅಂದರೆ ಇನ್ನೂ ನಾನು ಇಂಪ್ರೂವ್ ಮಾಡ್ತಾ ಹೋಗಬೇಕು. ನನಗೆ ನಾನೇ ಕಾಂಪಿಟೇಟರ್, ಇದು ಸರಿಯಾಗಿಲ್ಲ ಪ್ರತಿಯೊಂದು ಇದರಲ್ಲಿಯೂ. ಏನಾದರೂ ಈಗ ಕಾಂತಾರ ರಂಗೋಲಿ ಮಾಡುವಾಗ ಆ ಕಾಲು ಸರಿಯಾಗಿಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳಿದ್ದು, ಉಲ್ಟ ಕಾಲಾಗೆ ಕಾಣ್ತದೆ ಅಂತ. ಆಮೇಲೆ ಅದು ತೆಗ್ದೆ ಪುನಃ ಮಾಡಿದೆ, ಒಂದು 8 ಗಂಟೆ ಕಾಲಿಗೆ ಹಿಡಿತು. ಅಷ್ಟು ಪೇಷನ್ಸ್ ಬೇಕಲ್ಲ? ಪೇಷನ್ಸ್ ಬೇಕು. ಯಾವ ರೀತಿಯಲ್ಲಿ ಅದನ್ನ ಪೇಷನ್ಸ್ ಅನ್ನ ಹೇಗೆ ನೀವು ಕಂಟ್ರೋಲ್ ಮಾಡ್ತೀರಾ? ಇಂಟ್ರೆಸ್ಟ್ ಉಂಟಲ್ಲ, ಆದ್ರಿಂದ ಬರ್ತದೆ ಅದು. ಅದೇ ರೀತಿಯಲ್ಲಿ. ಸೊ ಅಲ್ಲ, ನೀವು ಈಗ 35 ಗಂಟೆ ಎಲ್ಲ ತಕೊಂಡು ನೀವೊಂದು ರಂಗೋಲಿಯನ್ನ ಕಂಪ್ಲೀಟ್ ಮಾಡ್ತೀರಾ. ಸೊ ಮನೆಯಲ್ಲಿ ನಿಮ್ಗೆ ಏನ್ ಹೇಳಲ್ವ? ಅಂದ್ರೆ ಆಸ್ ನೀವೊಂದು ಗೃಹಿಣಿ, ಸೊ ನಿಮ್ಗೆ ನಿಮ್ದೇ ಆದಂತ ಒಂದು ಕರ್ತವ್ಯ ಇರುತ್ತೆ. ಸೊ ಮನೇಲಿ ಯಾವ ರೀತಿಯಲ್ಲಿ? ಬೆಳಿಗ್ಗೆ ನಮ್ಮ ಮನೇಲಿ ಬೆಳಿಗ್ಗೆ ಬೇರೆ ಅಡಿಗೆ, ಮಧ್ಯಾಹ್ನ ಬೇರೆ ಅಡಿಗೆ, ರಾತ್ರಿ ಬೇರೆ ಅಡಿಗೆ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅದು ಮನೆ ಗುಡಿಸಿ ಒರೆಸೋದು ಎಲ್ಲವೂ ನಾನೇ ಮಾಡೋದು. ಆಮೇಲೆ ರಾತ್ರಿ ಒಂದು 11 ಗಂಟೆಗೆಲ್ಲ ರಂಗೋಲಿ ಮಾಡ್ಲಿಕ್ಕೆ ಕೂತ್ಕೊಳ್ತೇನೆ. ಅದರಿಂದ ಯಾರಿಗೂ ಉಪದ್ರ ಇಲ್ಲ. ಕೆಲಸ ಮುಗಿಸ್ಕೊಂಡೇ ನಿಮ್ಮ ಕಲೆಯ ಮೇಲೆ ಆ ರೀತಿಯಲ್ಲಿ ನೀವು ಟೈಮ್ ಶೆಡ್ಯೂಲ್ಸ್ ಮಾಡ್ತಾ ಹೋಗ್ತೀರಾ. ಅದ್ರ ಮಧ್ಯೆ ನಾನು ICICI ಪ್ರೊಡೆನ್ಷಿಯಲ್ ಎಲ್ಲ ವರ್ಕ್ ಮಾಡ್ತಾ ಇದ್ದೇನೆ, ಅದು ಫೀಲ್ಡಿಗೆ ಹೋಗ್ಬೇಕು, ಅದು ಹೋಗ್ತೇನೆ ಕೆಲವೊಮ್ಮೆ. ಸೊ ಆಲ್ ಟೈಮ್ ಬಿಸಿ ಇರ್ತೀರಾ? ಫುಲ್ ಬಿಸಿ ಇರ್ತೇನೆ. ಸೊ ಈಗ ಫ್ರೇಮ್ ಎಲ್ಲ ಮಾಡ್ಲಿಕ್ಕೆ ನಿಮ್ಗೆ ಕೇಳ್ತಾರೆ, ಅಂದ್ರೆ ನೀವು ಮಾಡಿದಂತಹ ರಂಗೋಲಿಯನ್ನು ಯಾರಿಗಾದ್ರೂ ಇಷ್ಟರ ತನಕ ಗಿಫ್ಟ್ ಅಂತೇಳಿ ಯಾರಿಗಾದ್ರೂ ಕೊಟ್ಟಿದ್ಯಾ? ಅಂದ್ರೆ ನಾನು ದೇವಸ್ಥಾನಕ್ಕೆ ತುಂಬಾ ಕಡೆ ಕೊಟ್ಟಿದ್ದೇನೆ. ಮಂಗಳದೇವಿ, ಮತ್ತೆ ನಮ್ಮೂರಿನ ಕಾಳಿಕಾಂಬ ದೇವಿ ಕಟ್ಕೆರೆಗೆ, ಆಮೇಲೆ ನಮ್ಮ ಕುಲದೇವರು ಸಾಲಿಗ್ರಾಮ ಗುರುನರಸಿಂಹ, ಆಮೇಲೆ ತುಂಬಾ ಜನರಿಗೆ ಗಿಫ್ಟ್ ಆಗಿ ಸಹ ಕೊಟ್ಟಿದ್ದೇನೆ. ಫ್ರೇಮ್ ಮಾಡಿಸೋದು ಎಲ್ಲ ಸಾಯಿ ಫ್ರೇಮ್ ಮಂಗಳೂರಲ್ಲಿ. ಅವ್ರು ಇವತ್ತು ಕೊಟ್ರೆ ಇವತ್ತು ಸಾಯಂಕಾಲವೇ ಕೊಡ್ತಾರೆ, ಬೆಳಿಗ್ಗೆ ಕೊಟ್ರೆ. ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು. ಫೋಟೋಗ್ರಾಫರ್ ಆಗ್ಬೋದು, ಫೋಟೋ ತೆಗಿಬೇಕಲ್ಲ, ನಾನು ಬೆಳಿಗ್ಗೆ ಕೊಟ್ರೆ ನಿಮ್ಗೆ ಕೊಡುವ ಅಂತ ಹೇಳಿ ಕೂಡ್ಲೆ ಕೊಡ್ತಾರೆ ಅವರು. ಎಲ್ಲರೂ ನಿಮ್ಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿ. ಹೌದು. ಸಾಯಿಬಿನ್ ಕಾಂಪ್ಲೆಕ್ಸ್ ಅಲ್ಲಿ ರಾಜೇಶ್ ಅಂತಿದ್ದಾರೆ, ಅವರು ತುಂಬಾ ಫೋಟೋಗ್ರಾಫರ್, ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನೀವು ಮಾಡಿದಂತ ಎಲ್ಲ ರಂಗೋಲಿಗಳು ಕೂಡ ಆ ಪೇಂಟಿಂಗ್ ತರಾನೇ ಇರುತ್ತೆ, ರಂಗೋಲಿ ಅಂತ ಯಾರು ಕೂಡ ಹೇಳುದಿಲ್ಲ. ಸೊ ಖುಷಿ ಆಗ್ತದೆ, ನಿಮ್ಗೊಂದು ಇಂಥ ಒಂದು ಟ್ಯಾಲೆಂಟ್ ಅನ್ನು ನಿಮ್ಮನ್ನ ನಮ್ಮೂರ ಜಾಣಲ್ಲಿ ಪರಿಚಯಿಸಿಕೊಳ್ಳುವಂಥದ್ದು ತುಂಬಾ ಖುಷಿ. ಅದು ಪೇಂಟಿಂಗ್ ಆಗಿ ಯಾಕೆ ಬರ್ತದೆ ಅಂದ್ರೆ, ನಮ್ಮದು ಕಾರ್ ಸ್ಟ್ರೀಟ್ ಅಲ್ಲಿ ಸಿಗುವ ರಂಗೋಲಿ ಪೌಡರ್ ಮಂಗಳೂರಲ್ಲಿ, ಅದು ಒಳ್ಳೆ ರೆಡ್ ಅಂದ್ರೆ ರೆಡ್ ಆಗಿ, ಈಗ ಬೆಂಕಿ ಎಲ್ಲ ಮಾಡುವಾಗ ಆರೆಂಜ್ ಇರಬೇಕು, ಎಲ್ಲೋ ಕಲರ್ ಇರಬೇಕು, ಅದೆಲ್ಲ ಅಲ್ಲಿ ಸಿಗ್ತದೆ. ಎಲ್ಲಿ ಬೈ ಮಾಡಿರುವಂತದ್ದು ನೀವು? ನಮ್ಮ ಮಂಗಳೂರಲ್ಲಿ ಮಾರ್ಕೆಟ್ ಅಲ್ಲಿ. ಓಕೆ. ನೇಮ್ ಏನಾದ್ರೂ ಇದೆಯಾ ಅದ್ರದ್ದೇ ಅಂತ ಹೇಳ್ಕೊಂಡು ಶಾಪ್ ಇದು?
ಮರ್ತೋಯ್ತು. ಓಕೆ, ನೀವು ಬೈ ಮಾಡೋದಾದ್ರೆ ಮ್ಯಾಂಗ್ಳೂರಲ್ಲಿ ಸಂದೀಪ್ ಅಂತ ಅವ್ರ ಹೆಸರು. ಓಕೆ, ಅವರ ಶಾಪಲ್ಲಿ. ಸೊ ನಿಮ್ಗೆ ಏನ್ ಬೇಕು ಎಲ್ಲ ಆಲ್ಮೋಸ್ಟ್ ಆ ಶಾಪ್ ಅವರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ರಂಗೋಲಿ ಪೌಡರ್ ಅನ್ನ ಬಿಟ್ಟು ಬೇರೆ ಯಾವ ರೀತಿಯ ಇದನ್ನ ಯೂಸ್ ಮಾಡ್ತೀರಾ, ವಸ್ತುಗಳನ್ನ ಯೂಸ್ ಮಾಡ್ತೀರಾ? ನನ್ನ ರಂಗೋಲಿಯಲ್ಲಿರೋದು ಖಾಲಿ ರಂಗೋಲಿ ಪೌಡರ್ ಮಾತ್ರ, ಮತ್ತೆ ದೀಪ ಆಚೀಚೆ ನಾನು ಹಣತೆ ಇರ್ತೇನೆ. ಪೌಡರ್ ಬಿಟ್ಟು ಬೇರೆ ಏನು ಯೂಸ್ ಮಾಡಿದೆ. ಮಲ್ಲಿಗೆ ಹೂವು ಆಗಿರ್ಬೋದು, ಯೂಸ್ ಮಾಡುದಿಲ್ಲ. ಮಲ್ಲಿಗೆ ಹೂವು ರಂಗೋಲಿ ಪೌಡರ್ ಇಂದಲೇ ಮಾಡುದು. ಅದು ದೇವರ ಮೇಲೆ ಹಾಕಿದಾಗ ಮಾತ್ರ ಮಲ್ಲಿಗೆ ಹೂವು ಹಾಗೆ ಬರ್ತದೆ. ಅದನ್ನೇ ನಾನು ನೆಲದಲ್ಲಿ ಹಾಕಿದ್ರೆ ಅದು ಮಲ್ಲಿಗೆ ಹೂವು ಹಾಗೆ ಕಾಣುದಿಲ್ಲ. ಮೇಡಮ್, ನೀವು ಬರೀ ರಂಗೋಲಿ ಮಾತ್ರ ಅಲ್ಲದೆ ನಿಮ್ಗೆ ಇನ್ನೊಂದು ಸ್ಪೆಷಲ್ ಒಂದು ಟ್ಯಾಲೆಂಟ್ ಇದೆ ಅಂತ ಕೇಳ್ಪಟ್ವಿ. ನೀವು ಎರಡೂ ಕೈಯಲ್ಲಿ ಬರಿತೀರಾ ಅಂತ. ಈಗ ನಾವು ನಾರ್ಮಲ್ ಆಗಿ ಕೇಳಿರುವಾಗ ಬಲಗೈಯಲ್ಲಿ ಬರಿತೇವೆ, ಅದು ಬಿಟ್ಟರೆ ಲೆಫ್ಟಿ ಅಂತ ಹೇಳಿ ಕೆಲವೊಂದು ಹೇಳ್ತೇವೆ. ಸೊ ನೀವು ಎರಡೂ ಕೈಯಲ್ಲಿ ಬರಿತೀರಾ. ಆಸಕ್ತಿ ನಿಮ್ಗೆ ಯಾವ ರೀತಿಯಲ್ಲಿ ಪ್ರಾರಂಭವಾಯಿತು? ಅದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಎಡ ಕೈಲಿ ಬರಿತಾ ಇದ್ದೆ. ಆಗ ನಮ್ಮ ರತ್ನಾವತಿ ಟೀಚರ್ ಅಂತ ಒಬ್ಬರಿದ್ರು. ಅವರು ನನ್ಗೊಂದು ದಿವಸ ಅಲ್ಲಿ ಆ ಕೈಯಲ್ಲಿ ಬರಿಬೇಡ, ಈ ಕೈಯಲ್ಲಿ ಬರಿ, ಬಲ ಕೈಲಿ ಅಂತ ಹೇಳಿದ್ರು. ಆಗ ನಾನು ಬಲ ಕೈಲಿ ಇಮಿಡಿಯೇಟ್ ಬರೀಲಿಕ್ಕೆ ಶುರು ಮಾಡಿದೆ. ಅಂದ್ರೆ ಎರಡು ಕೈಲಿ ಬರಿಬಹುದು ಅಂತ ಆಯ್ತಲ್ಲ. ಆಮೇಲೆ ಉಲ್ಟಾ ಎಲ್ಲ 5ನೇ ಕ್ಲಾಸಿಂದ ಉಲ್ಟಾ ಎಲ್ಲ ಬರೀಲಿಕ್ಕೆ ಶುರು ಮಾಡಿದೆ. ಅದು ಸಣ್ಣದಿಂದ ಬರಿತಾ ಇದ್ದೆ. ಅದ್ರಲ್ಲಿ ಏನಾದ್ರೂ ಅಚೀವ್ಮೆಂಟ್ಸ್ ಮಾಡಿದ್ಯಾ? ಅದ್ರಲ್ಲಿ ನಾನು ಕೆಲವು ಕಡೆ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೆ. ಡಾಕ್ಟರ್ ಪ್ರಭಾಧಿಕಾರಿ ಅವರು ಅದು ಹಾಗೆ ಬರೆಯೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ. ಹಾಗೆ ನಾನು KMC ಅಲ್ಲೆಲ್ಲ ಕ್ಲಾಸ್ ಮಾಡಿದ್ದೆ, 1 ಮಂತ್ ಕ್ಲಾಸ್ ಮಾಡಿದ್ದೆ. ಓಕೆ, ಸೊ ಅದೊಂದು ಅಪರೂಪವಾದ ಕಲೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇತ್ತಾ ಈ ರೀತಿಯ ಕಲೆ? ನನ್ನ ಮಕ್ಕಳು ಬರೀತಾರೆ. ಈಗ ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಬಂದಿದೆ. ಸೊ ಅದರಿಂದ ಏನಾದ್ರೂ ಬೇರೆ ಏನಾದ್ರೂ ಅಚೀವ್ಮೆಂಟ್ಸ್ ಮಾಡುವಂತದ್ದು ಐಡಿಯಾಸ್ ಇದೆಯಾ? ಎರಡು ಕೈಗಳಲ್ಲಿ ಬರೆಯುವಂತದ್ದು ಏನಾದ್ರೂ? ಗಿನ್ನಿಸ್ ರೆಕಾರ್ಡ್ ಮಾಡುವ ಅಂತ ಹೇಳಿ ಬ್ಲೈಂಡ್ ಫೋಲ್ಡೆಡ್ ಕಣ್ಣಿಗೆ ಬಟ್ಟೆ ಕಟ್ಟಿ ಫಾಸ್ಟ್ ಬರೀತೀರಾ. ಸೊ ಆ ಟ್ಯಾಲೆಂಟ್ ಕೂಡ ನಿಮ್ಗೆ ಇದೆ, ಕಣ್ಣಿಗೆ ಬಟ್ಟೆ ಕಟ್ಟಿ ಕೂಡ ಬರೀತೀರಾ. ಓಕೆ, ವಂಡರ್ಫುಲ್. ಸೊ ಇದೇ ಜರ್ನಿ ನಿಮ್ಮದು ಕಂಟಿನ್ಯೂ ಆಗ್ತಾ ಇರಲಿ ಅಂತ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಗೀತಾಂಜಲಿ ಸಿಲ್ಕ್ ಅರ್ಪಿಸಿರುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ವಾರದಲ್ಲಿ ನಾವು ವೀಣಾ ಐತಾಳ್ರವರನ್ನು ಪರಿಚಯಿಸಿಕೊಂಡು ಬಂದ್ವಿ. ಇನ್ನು ಮುಂದಿನ ವಾರದಲ್ಲಿ ಮತ್ತೊಬ್ಬ ಸಾಧಕಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.